ಶಕ್ತಿನಗರದ ಮಹಾಬಲೇಶ್ವರ ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ನಲ್ಲಿ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಕೋವಿಡ್-19 ಉಚಿತ ಆರ್ಟಿಪಿಸಿಆರ್ ಪರೀಕ್ಷೆಗಳನ್ನು ಪಡೀಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ನಡೆಸಿಕೊಟ್ಟರು. ಕೋವಿಡ್-19 ಪರೀಕ್ಷೆಯ ಮೂಲಕ ಕೊರೋನಾ ಜಾಗೃತಿ ಅಭಿಯಾನವನ್ನು ನಡೆಸಲು ಉದ್ದೇಶಿಸಲಾಗಿದೆ. ಮಣಿಪಾಲ ಕೆಎಂಸಿಯ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ವೈದ್ಯರಾದ ಡಾಕ್ಟರ್ ದುರ್ಗೇಶ್ ಬೈಲೂರು ಅವರು ಮಾತನಾಡಿ, ಮಂಗಳೂರಿನ ಎಲ್ಲ ಅಪಾರ್ಟ್ಮೆಂಟ್ಗಳು ಕೋವಿಡ್ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು, ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಬೇಕು, ರೋಗದ ಲಕ್ಷಣ ಕಂಡು ಬಂದಲ್ಲಿ ಪರೀಕ್ಷೆ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ಪಡೆದರೆ ಚಿಕಿತ್ಸೆ ಫಲಪ್ರದವಾಗುತ್ತದೆ ಎಂದು ಅವರು ಹೇಳಿದರು. The primary health center staff of Padil have kindly come and they have helped us with the diagnostic test for the COVID-19. This is our ongoing awareness program to create awareness about the social distancing as well as vaccination drive, and we strongly support the good work done by the Karnataka and the central government to help us to manage this big pandemic of COVID-19. Thank you. ಈ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ನ ಕಾರ್ಯದರ್ಶಿ ರಮೇಶ್ ಕೆ, ಸಹ ಕಾರ್ಯದರ್ಶಿ ದೀಪಕ್ ರಾಜ್, ಹಿರಿಯರಾದ ದೇವದತ್, ಸದಸ್ಯೆ ದೀಪಿಕಾ ರೈ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಯೋಗಾಲಯದ ಟೆಕ್ನಿಷಿಯನ್ ಸುನೀತಾ, ಆರೋಗ್ಯ ಕಾರ್ಯಕರ್ತೆ ಸುಪ್ರಿಯಾ, ಆಶಾ ಕಾರ್ಯಕರ್ತೆ ಸೌಮ್ಯ ಎ, ರೂಪಾ ಜಯಪ್ರಕಾಶ್, ಸಹಾಯಕರಾದ ಸುಧೀರ್ ಮತ್ತು ಪ್ರಕಾಶ್ ಉಪಸ್ಥಿತರಿದ್ದರು.